ಕೊರಟಗೆರೆ ತಾಲೂಕಿನ ಹೊಸಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳು 76ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಮ್ಮ ಪೋಷಕರಿಗೆ ವಿವಿಧ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿದರು. ಪೋಷಕರ ನಡೆ ಸರ್ಕಾರಿ ಶಾಲೆಯ ಕಡೆಗೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದ ಮಕ್ಕಳು ಆಟೋಟ ಸ್ಪರ್ಧೆಗೆ ತಮ್ಮ ಪೋಷಕರನ್ನ ಕರೆತಂದರು. ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಅದರಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಖುಷಿಯಾಗಿ ತಮ್ಮದೇನೇ ಕೆಲಸ ಇದ್ರೂ ಸಹ ಅದನ್ನೆಲ್ಲ ಬಿಟ್ಟು ನಮ್ಮ ಈ ಶಾಲಾ ಶಿಕ್ಷಕರು ಏನು ಆಟವನ್ನು ಆಯೋಜಿಸಿದ್ದಾರೆ ಅದಕ್ಕೆ ಸ್ಪಂದಿಸಿ ಆಟವನ್ನು ಆಡೋದಕ್ಕೆ ಉತ್ಸಾಹದಿಂದ ಇಲ್ಲೆಲ್ಲ ಬಂದು ಅವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಶಾಲೆ ಮಕ್ಕಳು ಅಷ್ಟೇ ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗೆ ಯಾವುದೇ ರೀತಿ ಇದಿಲ್ದಂಗೆ ಸರ್ಕಾರಿ ಶಾಲೆಯಲ್ಲಿ ಅದೇ ರೀತಿ ಓದ್ತಾ ಇದ್ದಾರೆ. ಮತ್ತು ಅದಕ್ಕೆಲ್ಲ ಸಹ ಸರ್ಕಾರಿ ಶಾಲೆಯ ಶಿಕ್ಷಕರುಗಳು ಕಾರಣ. ಅದರಿಂದ ಇದಕ್ಕೋಸ್ಕರ ಸ್ವಾತಂತ್ರ್ಯೋತ್ಸವದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳು, ಶಾಲಾ ಶಿಕ್ಷಕರು, ಊರಿನ ಗ್ರಾಮಸ್ಥರು, ಮಕ್ಕಳು ಎಲ್ಲರೂ ಕೂಡ ಈ ಸ್ವಾತಂತ್ರ್ಯೋತ್ಸವದ ಆಟಕ್ಕೆ ಚೆನ್ನಾಗಿ ಭಾಗವಹಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಕೊಳ್ಳಾಳ ಹೋಬಳಿಯ ಹೊಸಹಳ್ಳಿ ಗ್ರಾಮದ ಅಶ್ವತ್ಥಕಟ್ಟೆಯ ಮುಂಭಾಗದಲ್ಲಿ ಪೋಷಕರಿಗೆ ವಿವಿಧ ಆಟೋಟಗಳ ಸ್ಪರ್ಧೆ ನಡೆಯಿತು. ತಮ್ಮ ಪೋಷಕರು ಆಟೋಟದಲ್ಲಿ ಭಾಗವಹಿಸಿದ್ದನ್ನು ಕಂಡು ಮಕ್ಕಳು ಸಂತಸ ವ್ಯಕ್ತಪಡಿಸಿದರು. ಬಕೆಟ್ನಿಂದ ಬಾಲ್, ಸೂಜಿದಾರ ಪೋಣಿಸುವುದು, ಕಣ್ಣುಕಟ್ಟಿ ಮಡಿಕೆ ಒಡೆಯುವುದು, ಟೈರ್ ಓಡಿಸಿ ನೀರಿನ ಬಾಟಲಿ ಬಿಡಿಸುವುದು ಹೀಗೆ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಊರಿನ ಹೆಣ್ಮಕ್ಕಳು ಸೋಬಣ್ಣದ ಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನು ಹಾಡಿ ರಂಜಿಸಿದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಶಾಲೆಯ ಪರವಾಗಿ ಪ್ರತಿ ವರ್ಷವೂ ಕೂಡ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪೋಷಕರಿಗೆ ಆಟೋಟ ಸ್ಪರ್ಧೆಗಳನ್ನು ನಾವು ಏರ್ಪಡಿಸ್ತೀವಿ. ಪ್ರತಿ ವರ್ಷವೂ ಕೂಡ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ವರ್ಷದಲ್ಲಿ ನಾವು ವಿವಿಧ ಆಟಗಳನ್ನು ಆಚರಿಸ್ತಾ ಇದ್ದೀವಿ. ಸೋಬಾನೆ ಪದ ಹೇಳ್ತಾರೆ, ಜನಪದ ಗೀತೆ ಹೇಳ್ತಾರೆ, ರಂಗೋಲಿ ಹಾಕಿದ್ದಾರೆ ಮತ್ತು ಒಂದು ಕಣ್ಣನ್ನು ಮುಚ್ಚಿಕೊಂಡು ಸೂಜಿಗೆ ದಾರ ಏರಿಸ್ತಕ್ಕಂಥದ್ದು, ಮತ್ತು ಬಕೆಟಿಂದ ಬಾಲ್, ಮತ್ತು ವಾಟ್ರಿಂದ ಕಾಯನ್, ಮತ್ತು ಮಡಿಕೆ ಹೊಡಿತಕ್ಕಂಥದ್ದು, ಹಗ್ಗದ ಜಗ್ಗಾಟ, ಆಮೇಲೆ ಟೈರನ್ನು ಉರುಳಿಸಿ 2 ವಾಟರ್ ಬಾಲನ್ನು ಬೀಳಿಸ್ತಕ್ಕಂಥದ್ದು, ಹೀಗೆ 10 ಹಲವು ಸ್ಪೋರ್ಟ್ಸ್ಗಳನ್ನು ನಾವು ನಮ್ಮ ಪೋಷಕರಿಗೋಸ್ಕರ ಮಾಡಿಸ್ತಾ ಇದ್ದೀವಿ. ಈ ಕಾರಣ ಉದ್ದೇಶ ಇಷ್ಟೇ, ಶಾಲೆಯ ಕಡೆಗೆ ಪೋಷಕರ ನಡೆ ಇರಬೇಕು ಅಂತ. ಶಾಲೆಯ ಕಡೆಗೆ ಪೋಷಕರ ನಡೆ ಇದ್ದಾಗ ಮಾತ್ರ ಶಾಲೆ ಭೌತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಅಭಿವೃದ್ಧಿನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಒಲವನ್ನು ನಮ್ಮ ಕಡೆಗೆ ಬರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡಿ ಅವ್ರಿಗೆ ಪ್ರತಿ ವರ್ಷವೂ ಸರ್ಟಿಫಿಕೇಟು ಕೊಡ್ತೀವಿ, ಪ್ರೈಜಸ್ಸನ್ನು ಕೊಡ್ತೀವಿ. ಸ್ವಾತಂತ್ರ್ಯ ದಿನಾಚರಣೆನ ಊರಿನ ಹಬ್ಬವಾಗಿ ಆಚರಿಸ್ತಾ ಪ್ರತಿಯೊಬ್ಬರಿಗೂ ಭೋಜನ ಕೂಡ ಅವತ್ತು ಶಾಲೆಯಲ್ಲೇ ಮಾಡಿಸ್ತೀವಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮ್ಮ ಮೇರೆಗೆ ಅವರ ಭರವಸೆಗೆ ಇಂಥ ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ಲರಿಗೂ ಸಂತೋಷವನ್ನು ತರಿಸಿದ್ದಾರೆ. ಇದು ಮತ್ತು ನಮ್ಮ ಶಾಲೆಯ ಮಕ್ಕಳು ಆಗಲಿ, ಇಡೀ ನಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪ್ರತಿಯೊಂದೂ ಅವತ್ತಿಂದ ಇವತ್ತಿನವರೆಗೂ ಸುಮಾರು ಅಂದರೆ ಒಂದು 20 ವರ್ಷದಿಂದ ನೋಡ್ಕೊಂಬಂದಿದ್ದೀವಿ. ಯಾವುದೇ ಶಾಲೆಯಲ್ಲೂ ಸಹ ಮಾಡಲ್ಲ ಅಂತ ನಾವು ಅಂದ್ಕೊಂಡಿದ್ದೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟ